ಬೋಳಿಯಾರು ವಲಯ ಕಾಂಗ್ರೆಸ್ನ ವತಿಯಿಂದ ವಿವಿಧ ಘಟಕಗಳಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದಂತ ಪದಾಧಿಕಾರಿಗಳಿಗೆ ಹಾಗೂ ಎರಡು ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಅಭಿನಂದನೆಯನ್ನು ಸಭಾಧ್ಯಕ್ಷತೆಯನ್ನು ವಹಿಸಿದಂಥ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಆತ್ಮೀಯರು ಆದಂಥ ರಮೇಶ್ ಶೆಟ್ಟಿ ಅವರನ್ನು ಒಳಗೊಂಡಂತೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಪಕ್ಷದ ವಿವಿಧ ಘಟಕಗಳ ಮುಖಂಡರೇ, ಜನಪ್ರತಿನಿಧಿಗಳೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವಂಥ ಪಕ್ಷದ ವಿವಿಧ ಘಟಕಗಳ ಪದಾಧಿಕಾರಿಗಳೇ, ಕಾರ್ಯಕರ್ತ ಬಂಧುಗಳೇ, ಈಗಾಗಲೇ ನಮ್ಮ ಅಶ್ರಫ್ರವರು ಚುಟುಕಾಗಿ ಬಹಳ ಅರ್ಥಪೂರ್ಣವಾಗಿ ಯಾವ ರೀತಿ ಕಾರ್ಯಕರ್ತರು ಇದ್ದರೆ ಪಕ್ಷ ಎಂಬ ನಿಟ್ಟಿನಲ್ಲಿ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಈಗಾಗಲೇ ಜಬ್ಬಾರ್ ಅವರು ಆರಂಭದಲ್ಲಿ ಪ್ರಾಸ್ತಾವಿಕವಾಗಿ ಕೆಲವೊಂದು ಮಾತುಗಳನ್ನು ಹೇಳಿದರು. ನಾವು ತಿಳಿದ ಮಟ್ಟಿಗೆ ಕಳೆದ ಒಂದು 25-30 ವರ್ಷಗಳಿಂದ ಬೋಳಿಯಾರ್ನ ಬಗ್ಗೆ ನಮಗೆ ಬಹಳಷ್ಟು ಅನುಭವ ಕೂಡ ಇದೆ. ಬಹಳಷ್ಟು ನಾಯಕರು ಹುಟ್ಟಿಕೊಂಡಂಥ ಒಂದು ಗ್ರಾಮ ಕೂಡ ಬೋಳಿಯಾರು. ಅದೇ ರೀತಿ ಈ ಬೋಳಿಯಾರ್ನಲ್ಲಿ ನಮ್ಮ ಶಾಸಕರು, ಸಭಾಧ್ಯಕ್ಷರು ಮತದಾನ ಮಾಡುವಂಥ ಒಂದು ಕೇಂದ್ರ ಕೂಡ ಇರುವಂಥದ್ದು ಬೋಳಿಯಾರ್ನಲ್ಲಿ. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾವೆಲ್ಲರೂ ಮನವರಿಕೆ ಮಾಡಿದ ಹಾಗೆ ಒಂದೆರಡು ಬಾರಿ ಮಾತ್ರ ಗ್ರಾಮ ಪಂಚಾಯತ್ನಲ್ಲಿ ಪಕ್ಷ ಒಂದೆರಡು ಸೀಟುಗಳ ಅಂತರದಲ್ಲಿ ಈ ಬೋಳಿಯಾರ್ನಲ್ಲಿ ಚುನಾವಣೆಯಲ್ಲಿ ನಮಗೆ ಹಿನ್ನಡೆ ಆಗಿದೆ ವಿನಃ ಕಳೆದ ಒಂದು 25-30 ವರ್ಷಗಳಿಂದ ಕೂಡ ನಾವು ನೋಡಿದ ಮಟ್ಟಿಗೆ ಯಾವೊಂದು ಚುನಾವಣೆಯಲ್ಲೂ ಕೂಡ ಅದು ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ವಿಧಾನಸಭೆ ಇರ್ಬೋದು, ಲೋಕಸಭೆ ಇರ್ಬೋದು, ಬಹಳಷ್ಟು ಅಂತರದ ಲೀಡ್ ಕೊಡುವಂಥ ಒಂದು ಗ್ರಾಮ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅದರಲ್ಲೂ ಕೂಡ ಬೋಳಿಯಾರ್ ಕೂಡ ಒಂದು. ಅದಕ್ಕೆ ಎರಡು ಮಾತಿಲ್ಲ. ಈಗಾಗಲೇ ಬೋಳಿಯಾರ್ನಲ್ಲಿ ಪ್ರತಿಯೊಂದು ವಾರ್ಡ್ನಲ್ಲೂ ಕೂಡ ಒಂದು ಕಾರ್ಯಕರ್ತರ ತಂಡ ಕೂಡ ನಮ್ಮಲ್ಲಿ ಇದೆ. ಈಗಾಗಲೇ ಅಶ್ರಫ್ರವರು ಹೇಳಿದ ಹಾಗೆ ಈ ತಂಡ ಕೇವಲ ನಾವು ಚುನಾವಣೆಗೆ ಮಾತ್ರ ಸೀಮಿತವಾಗಿರಬಾರ್ದು. ನಾವು ಪ್ರತಿಯೊಂದು ಹಂತದಲ್ಲೂ ಕೂಡ ಬೂತು ಮಟ್ಟದಲ್ಲಿ ಮೀಟಿಂಗನ್ನು ಮಾಡಿಕೊಂಡು, ಗ್ರಾಮ ಮಟ್ಟದಲ್ಲೂ ಕೂಡ ಮೀಟಿಂಗನ್ನು ಮಾಡಿಕೊಂಡು ಈ ಪಕ್ಷದ ಬಲವರ್ಧನೆಗೆ ನಾವು ಕೆಲಸ ಮಾಡಿದಾಗ ಖಂಡಿತವಾಗಿ ಬೋಳಿಯಾರ್ ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ವಿಧಾನಸಭೆ ಇರ್ಬೋದು, ಯಾವುದೇ ಚುನಾವಣೆಯಲ್ಲೂ ಕೂಡ ಬೋಳಿಯಾರ್ನಲ್ಲಿ ಕಾಂಗ್ರೆಸ್ ಪಕ್ಷದ ಶಕ್ತಿಯನ್ನು ಕುಗ್ಗಿಸುವ ಶಕ್ತಿ ಯಾವೊಂದು ಪಕ್ಷಕ್ಕೆ ಇಲ್ಲ ಎಂಬುದಾಗಿ ತಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಈ ಒಂದು ನಿಟ್ಟಿನಲ್ಲಿ ನಮಗೆ ಇಲ್ಲಿ ಬೇಕಾದ್ದು ಇಷ್ಟೇ. ಏನು ಕೆಲವೊಂದು ಬಾರಿ ಅವಿಶ್ವಾಸದ ಕೊರತೆ ಇದ್ರೂ ಕೂಡ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ ಒಬ್ಬ ನಾಯಕನ ಇಲ್ಲಿ ಅಗತ್ಯತೆ ಇದೆ. ಆ ಒಂದು ನಾಯಕನನ್ನು ನಾವು ಈ ಗ್ರಾಮ ಸಮಿತಿಯ ಅಧ್ಯಕ್ಷರಾದಂಥ ಮೊಹಮ್ಮದ್ ಅವರ ಮುಖಾಂತರ ನಾವು ಇಲ್ಲಿ ಬೋಳಿಯಾರ್ನಲ್ಲಿ ಕಂಡಿದ್ದೇವೆ. ಕಳೆದ ಚುನಾವಣೆ, ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಶಾಸಕರ ಜೊತೆ ನಾನು ಇಲ್ಲಿಗೆ ಬಂದಿದ್ದೆ. ಮುಂದಿನ ರಾತ್ರಿ ಬಂದು ನೋಡುವಾಗ ಇಲ್ಲಿ ಯಾರೆಲ್ಲ ಕೂಡ ಕಾಂಗ್ರೆಸ್ ಪಕ್ಷದ ಜೊತೆ ಬೇಸರ ಇದ್ದುಕೊಂಡು ಬೇರೆ ಪಕ್ಷವನ್ನು ಸೇರಿದ್ದಾರೆ ಅವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಇಲ್ಲಿಯ ನಾಯಕರ ಜೊತೆ ಸಮಾಲೋಚಿಸಿಕೊಂಡು ಕಳೆದ ಚುನಾವಣೆಯಲ್ಲಿ ಕೆಲಸ ಮಾಡುವಾಗೆ ಪಕ್ಷಕ್ಕೆ ಪುನಃ ಸೇರಿಸುವಂಥ ಒಂದು ಕೆಲಸದ ನೇತೃತ್ವವನ್ನು ವಹಿಸಿದಂಥವರು ಮೊಹಮ್ಮದ್ ಅವರು. ಅಂತಹ ಒಂದು ನಾಯಕರು ಇನ್ನೂ ಕೂಡ ಬರಬೇಕಾಗಿದೆ. ನಾವು ಹೇಳುವುದಿಷ್ಟೇ, ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಆಗಬೇಕಾದ್ರೆ, ಕಾಂಗ್ರೆಸ್ ಪಕ್ಷ ಬೆಳವಣಿಗೆ ಆಗಬೇಕಾದ್ರೆ ಬೂತು ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ, ಬ್ಲಾಕ್ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಯುವಕರಿಗೆ ಶಕ್ತಿಯನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಬೇಕು. ನಾವು ಹೇಳುವುದಿಷ್ಟೇ, ಯುವಕರಿಗೆ ಯಾವಾಗ ಶಕ್ತಿ ಬರ್ತದೆ, ಯುವಕರು ಯಾವಾಗ ಕಾಂಗ್ರೆಸ್ನ ಪರವಾಗಿ ಕೆಲಸ ಮಾಡ್ತಾರೆ, ಆವಾಗ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಕೂಡ ಶಕ್ತಿ ಬರುವಂಥ ಒಂದು ಕೆಲಸ ಆಗಬೇಕಿದೆ. ಆ ನಿಟ್ಟಿನಲ್ಲಿ ಶಾಸಕರ ಮಾರ್ಗದರ್ಶನದಲ್ಲಿ ಉಳ್ಳಾಲ ಬ್ಲಾಕಿನಲ್ಲಿ ರಮೇಶ್ ಶೆಟ್ಟಿ ಅವರು ಅಧ್ಯಕ್ಷರಾದ ನಂತರ ನಾವು ನೋಡಿದ್ದೇವೆ, ಪ್ರತಿಯೊಂದು ಹಂತದಲ್ಲೂ ಕೂಡ ಹೆಚ್ಚಿನ ಯುವಕರಿಗೆ ಆದ್ಯತೆಯನ್ನು ಕೊಡುವಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ನೋಡಿದ್ದೇವೆ, ನಮಗೆ ಅಲ್ಪಸಂಖ್ಯಾತ ಘಟಕಕ್ಕೆ KC ರೋಡ್ ಅಶ್ರಫ್ರವ್ರನ್ನ ಅಧ್ಯಕ್ಷರನ್ನಾಗಿ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಬ್ಲಾಕಿನ ಅಧ್ಯಕ್ಷರು, ಸ್ಪೀಕರ್ ಅವರು ಕೇಳಿದರು ನನ್ನ ಹತ್ರ, ಯಾವ ರೀತಿ ಅಶ್ರಫ್ರವ್ರನ್ನ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿ. ಆವಾಗ ನಾನು ಹೇಳಿದೆ, ಒಳ್ಳೆಯ ಒಬ್ಬ ವ್ಯಕ್ತಿತ್ವ, ಸಂಘಟನಾ ಚತುರ, ಮಾತುಗಾರಿಕೆ ಬಲ್ಲವರಂತೂ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷನಾಗಿ ಮಾಡಿದ್ರಿಂದ ಪ್ರತಿಯೊಂದು ಬೂತು ಮಟ್ಟದಲ್ಲೂ ಕೂಡ ಬ್ಲಾಕಿನವರ ಜೊತೆ ಸಹಕಾರ ನೀಡುವಂಥ ಶಕ್ತಿ ಉಳ್ಳಂಥ ಒಬ್ಬ ನಾಯಕನಾದ್ರಿಂದ ಎಲ್ಲ ಅಲ್ಪಸಂಖ್ಯಾತರನ್ನು ಒಟ್ಟುಗೂಡಿಸಿಕೊಂಡು ಪಕ್ಷಕ್ಕೆ ಶಕ್ತಿ ಕೊಡುವಂಥ ಒಬ್ಬ ನಾಯಕನನ್ನು ಆಯ್ಕೆ ಮಾಡಿದಂತೆ ಆಗಿದೆ.
ಅದೇ ರೀತಿ ಅಸಂಘಟಿತ ಘಟಕದ ಒಬ್ಬ ಅಧ್ಯಕ್ಷ, ಒಬ್ಬ ಯುವ ನಾಯಕ. ಕೆಲವರಿಗೆ ಅವರು ಅಶ್ರಫ್ ರವರ ಬಗ್ಗೆ ಪರಿಚಯ ಇಲ್ಲದೇ ಇರಬಹುದು. ನಾನು ಕಳೆದ 10-15 ವರ್ಷಗಳಿಂದಲೂ ಕೂಡ ಅಶ್ರಫ್ ರವರನ್ನು ನಾನು ನೋಡ್ತಾ ಇದ್ದೇನೆ. ಉಳ್ಳಾಳಕ್ಕೆ ಹೋದಾಗ ನನಗೆ ಇನ್ಚಾರ್ಜ್ ಆಗಿದ್ರು ಉಳ್ಳಾಳದಲ್ಲಿ. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಶಾಸಕರ ಜೊತೆ ನಮ್ಮ ಜೊತೆ ನಮಗೆ ಮಾರ್ಗದರ್ಶನ ನೀಡಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಕೆಲಸ ಮಾಡಿದ್ರಿಂದ ಅಶ್ರಫ್ ರವರಿಗೆ ಇವತ್ತು ಅಸಂಘಟಿತ ಘಟಕದ ಅಧ್ಯಕ್ಷಕ್ಕೆ ಕೊಡುವಂತ ಒಂದು ಕೆಲಸ ಆಯಿತು. ಅದೇ ರೀತಿ ನಮ್ಮ ಇವರು ಯಾರು ನಮ್ಮ ವಿವೇಕಾನಂದರವರು ಹಿಂದುಳಿದ ಘಟಕಕ್ಕೆ ಯಾರನ್ನು ಅಧ್ಯಕ್ಷನಾಗಿ ಮಾಡಬೇಕಂತ ಹೇಳುವಾಗ ಶಾಸಕರು ಅಧ್ಯಕ್ಷರಿಗೆ ಸೂಚನೆ ಮಾಡಿದ್ರು ವಿವೇಕಾನಂದನವರು. ಯಾಕಂತ ಹೇಳಿದರೆ ವಿವೇಕಾನಂದನವರು ಪಕ್ಷದಲ್ಲಿ ಹೆಚ್ಚು ಗುರುತಿಸಲಿಕ್ಕೆ ಇಲ್ಲ, ಆದರೂ ಕೂಡ ಶಾಸಕರ ಜೊತೆ ಒಳ್ಳೆಯ ಒಡನಾಡಿಯಿಂದ ಇದ್ದು ಒಬ್ಬ ಹಿಂದುಳಿದ ಘಟಕದ ನಾಯಕ ಅವರು ಪಕ್ಷಕ್ಕೆ ಬಂದು ಒಂದು ಸಂಘಟನೆ ಅಧ್ಯಕ್ಷರನ್ನಾಗಿ ಮಾಡಿದರೆ ಒಂದು ಹಿಂದುಳಿದ ಘಟಕವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಬಹುದು ಎಂಬ ನಿಟ್ಟಿನಲ್ಲಿ ಅವರಿಗೂ ಕೂಡ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಈಗ ಮಹಿಳೆಯರಿಗೆ ನಾನು ಯಾವಾಗಲೂ ಹೇಳುವುದು ಅವರನ್ನು ಲೇಡಿ ಸಿಂಗಮ್ ಅಂತ ಹೇಳಿ ನಮ್ಮ ಇವರು ಪ್ರಭಾವತಿಯವರು ಕೂಡ ನಾನು ಕಳೆದ ಕೆಲವೊಂದು ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ. ಅಧ್ಯಕ್ಷರು ಹೇಳಿದಾಗೆ ಎಲ್ಲಿ ಇನ್ಚಾರ್ಜ್ ಕೊಡಲಿ ಏನೇ ಇರಲಿ ಪಕ್ಷದ ಪ್ರತಿಯೊಂದು ಮೀಟಿಂಗ್ನಲ್ಲಿ ಹಾಜರಾಗುವಂಥ ಒಬ್ಬ ಮಹಿಳಾ ನಾಯಕಿ. ಅಂಥವರೆಲ್ಲರಿಗೂ ಕೂಡ ಶಕ್ತಿ ಕೊಟ್ಟಾಗ ಏನಾಗ್ತದೆ, ಪಕ್ಷಕ್ಕೆ ಕೂಡ ಇನ್ನೂ ಕೂಡ ಬಲ ಆಗ್ತದೆ. ನಾನು ಪ್ರತಿಯೊಬ್ಬರ ಹೆಸರನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಪ್ರತಿಯೊಂದು ಗ್ರಾಮ ಸಮಿತಿಯಲ್ಲಿ ಕೂಡ ಯುವಕರಿಗೆ ಅದೇ ರೀತಿ ಯುವ ಮಹಿಳೆಯರಿಗೆ ಕೂಡ ಆದ್ಯತೆ ಕೊಡುವಂಥ ಒಂದು ಕೆಲಸವನ್ನು ಮಾಡಿಕೊಂಡು ಹಿರಿಯರ ಮಾರ್ಗದರ್ಶನದಲ್ಲಿ ಯುವಕರನ್ನು ಸೇರಿಸುವ ಮೂಲಕ ಯುವಕರು ಕೂಡ ಹಿರಿಯರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಬೇಕು. ಅವರ ಮಾರ್ಗದರ್ಶನದ ಮೂಲಕ ಕೆಲಸ ಮಾಡಿದಾಗ ಇನ್ನೂ ಕೂಡ ನಮಗೆ ಅನುಭವ ಜಾಸ್ತಿ ಸಿಗ್ತದೆ. ಆ ಒಂದು ನಿಟ್ಟಿನಲ್ಲಿ ಬೋಳಿಯಾರ್ ಗ್ರಾಮದ ಶಕ್ತಿ ಮುಂದಿನ ಹಾಗೆ ಇನ್ನೂ ಕೂಡ ಶಕ್ತಿ ಬೆಳೆಯಲಿ. ಇನ್ನು ಮುಂದಕ್ಕೆ ಕೂಡ ಬೋಳಿಯಾರ್ನಲ್ಲಿ ನಮ್ಮ ಪಕ್ಷ ಗ್ರಾಮ ಪಂಚಾಯತ್ ಇರ್ಬೋದು ಎಲ್ಲ ಚುನಾವಣೆಗಳಲ್ಲೂ ಕೂಡ ಅಧಿಕಾರವನ್ನು ಹಿಡಿಯುವ ಹಾಗೆ ತಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ, ವಿಶೇಷವಾಗಿ ಇವತ್ತು ನಮಗೆ ಮುಂದೆ ಗ್ರಾಮ ಪಂಚಾಯತ್ ಚುನಾವಣೆ ಬರುವಂಥ ಸಂದರ್ಭದಲ್ಲಿ ನಮ್ಮ ಉಳ್ಳಾಲ ಬ್ಲಾಕಿನ 300 ಗ್ರಾಮದ ನಮ್ಮ ಮದನಿ ನಗರ ವಾರ್ಡ್ಗೆ ಕೂಡ ಒಂದು ಉಪಚುನಾವಣೆ ನಡೆಯಿತು. ಆ ಸಂದರ್ಭದಲ್ಲಿ ಮುಸ್ತಫರವರನ್ನು ಅಲ್ಲಿ ಕ್ಯಾಂಡಿಡೇಟ್ ಮಾಡಿದರು. ಬ್ಲಾಕಿನ ಅಧ್ಯಕ್ಷರು, ಶಾಸಕರ ಮಾರ್ಗದರ್ಶನ, ಅಲ್ಲಿಯ ಕಾರ್ಯಕರ್ತರ ಎಲ್ಲ ಅಭಿಪ್ರಾಯವನ್ನು ಪಡೆದುಕೊಂಡು ಅದೇ ರೀತಿ ಕಿನ್ಯಾದ ಒಂದು ವಾರ್ಡ್ನಲ್ಲಿ ನಮ್ಮ ಅಭ್ಯರ್ಥಿ ಕಳೆದ ಬಾರಿ ಗೆದ್ದಿರಲಿಲ್ಲ. ಬೇರೆ ಅಭ್ಯರ್ಥಿ ಗೆದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಉಪಚುನಾವಣೆ ಈ ಸಲ ಆಯಿತು. ಉಪಚುನಾವಣೆಯಲ್ಲಿ ನಮ್ಮ ಅಬ್ಬುಚ್ಚರವರನ್ನು ಅಲ್ಲಿಯ ನಮ್ಮ ಅಧ್ಯಕ್ಷರಿದ್ದಾರೆ, ಗ್ರಾಮ ಸಮಿತಿಯ ಅಧ್ಯಕ್ಷರು ಮಾಮುಚ್ಚನವರಿದ್ದಾರೆ ಮತ್ತು ಅಲ್ಲಿ ಎಲ್ಲ ನಾಯಕರು ಕಾರ್ಯಕರ್ತರು ಸೇರಿಕೊಂಡು ಅವಿರೋಧವಾಗಿ ಅವರನ್ನು ಕೂಡ ಅಲ್ಲಿ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ರು. ನನಗೆ 2 ವಾರ್ಡ್ಗಳಲ್ಲಿ ಕೂಡ ಬ್ಲಾಕಿನ ಅಧ್ಯಕ್ಷರು ಇನ್ಚಾರ್ಜ್ ಆಗಿದ್ದರು. ನಾನು 2 ಕಡೆ ಕೂಡ ಅಲ್ಲಿ ಹೋಗಿದ್ದೆ, ಕೆಲಸ ಕಾರ್ಯಗಳಿಗೆ ಮತ್ತು ಮೀಟಿಂಗ್ಗೆ ನಾನು ಹೋಗಿದ್ದೆ. ಅಲ್ಲಿ ಅದರಲ್ಲೂ ಕೂಡ ಕಿನ್ಯದಲ್ಲಿ ಬಹಳಷ್ಟು ಅಂತರದಿಂದ ಅಲ್ಲಿ ಆ ವಾರ್ಡನ್ನು ನಮ್ಮ ಪಕ್ಷ ಪುನಃ ಗೆಲ್ಲುವಾಗೆ ಆಯಿತು. ಉಪಚುನಾವಣೆ 2 ಸ್ಥಾನಗಳನ್ನು ಕೂಡ ಕಾಂಗ್ರೆಸ್ ಪಕ್ಷ ಗೆಲ್ಲುವ ಮೂಲಕ ಮುಂದಿನ ಒಂದು ಗ್ರಾಮ ಪಂಚಾಯತ್ ಚುನಾವಣೆಗೆ ಒಂದು ದಿಕ್ಸೂಚಿಯ ಚುನಾವಣೆಯಂತೆ ಆ ಚುನಾವಣೆ ಆಗಿದೆ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ, ಈ ಒಂದು ದಿನ ಬೋಳಿಯಾರ್ ಗ್ರಾಮ ಸಮಿತಿಯವರು ಎಲ್ಲ ಪದಾಧಿಕಾರಿಗಳನ್ನು ಗುರುತಿಸಿಕೊಂಡು ಅವರಿಗೆ ಸನ್ಮಾನ ಮಾಡುವಂತ ಒಂದು ಕೆಲಸವನ್ನು ಇವತ್ತು ಅವರು ಮಾಡಿದ್ದಾರೆ. ಇವತ್ತು ತಮಗೆ ಸಿಗುವಂತ ಒಂದು ಸನ್ಮಾನ, ನಿಮಗೆ ಸಿಗುವಂತ ಒಂದು ಗೌರವ, ನಿಮಗೆ ಸಿಗುವಂತ ಜವಾಬ್ದಾರಿ ಅಂತ ಹೇಳಿ ಭಾವಿಸಿಕೊಂಡು ತಾವೆಲ್ಲರೂ ಕೂಡ ಏನು ಬ್ಲಾಕಿನಲ್ಲಿ ಜವಾಬ್ದಾರಿ ಸಿಕ್ಕಿದೆ, ನೀವು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ದುಡಿಯುವಂತ ಶಕ್ತಿ ನಿಮಗಿದೆ. ಎಲ್ಲ ಮಟ್ಟದಲ್ಲೂ ಕೂಡ ನಿಮ್ಮ ಘಟಕಗಳಿಗೆ ಶಕ್ತಿಯನ್ನು ಭರಿಸುವಂತ ಒಂದು ಕಾರ್ಯಕರ್ತರನ್ನು ಸೇರಿಸಿಕೊಂಡು ಬ್ಲಾಕಿನ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಅವರಿಗೆ ಮತ್ತು ಉಳ್ಳಾಲ ಬ್ಲಾಕಿಗೆ ಶಕ್ತಿ ತುಂಬುವಂತ ಕೆಲಸ, ಅದೇ ರೀತಿ ನಮ್ಮ ಶಾಸಕರಾದಂತಹ ಸನ್ಮಾನ್ಯ ಸ್ಪೀಕರ್ UT ಖಾದರ್ ಅವರಿಗೆ ಕೂಡ ಶಕ್ತಿ ತುಂಬುವಂತ ಕೆಲಸ ಮಾಡಬೇಕು. ಅದೇ ರೀತಿ ಇನ್ನೊಂದು ವಿಚಾರ ಕೊನೆಯದಾಗಿ ನಾನು ಹೇಳ್ತೇನೆ. ಸನ್ಮಾನ್ಯ ಸ್ಪೀಕರ್ UT ಖಾದರ್ ಅವರು ನಮ್ಮ ಬೋಳಿಯಾರ್ ಗ್ರಾಮಕ್ಕೆ ಕೂಡ ಬಹಳಷ್ಟು ಕೋಟ್ಯಾಂತರ ರೂಪಾಯಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಈಗ ಜಬ್ಬಾರ್ ಅವರು ಹೇಳಿದರು ಆರಂಭದಲ್ಲಿ, ನಾನು ನೋಡಿದ ಮಟ್ಟಿಗೆ ಬೋಳಿಯಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅದು ಪಂಚಾಯತ್ ಇರ್ಬೋದು, ಎಲ್ಲ ಥರದ ಅಲ್ಲಿ ಗೆದ್ದವರು ಇರ್ಬೋದು, ನಮ್ಮ ಶಾಸಕರು ಇರ್ಬೋದು, ಅವರು ಮಾಡಿದ ಅಭಿವೃದ್ಧಿ ಕೆಲಸ ಅಲ್ಲದೆ ಬೇರೆ ಯಾರೂ ಕೂಡ ಅಭಿವೃದ್ಧಿ ಕೆಲಸವನ್ನು ಬೋಳಿಯಾರ್ನಲ್ಲಿ ಮಾಡಿಲ್ಲ. ನಾವು ಕಳೆದ 8 ಬಾರಿ ಈ ಒಂದು ಭಾಗದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಪಾಲಾಯಿತು. ಇಲ್ಲಿ ಬಿಜೆಪಿಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಅವರಿಗೆ ಎಷ್ಟು ಓಟ್ ಸಿಗ್ತದೆ,